ಮಂಗಳೂರಿನ ಮುಖದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ 2 ದಿನಗಳ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಉತ್ಸವ ಟೆಕ್ ಯುವ 22 ಕಾರ್ಯಕ್ರಮವು ಉದ್ಘಾಟನೆಗೊಂಡಿತು. ಹಿರಿಯ ವಿಜ್ಞಾನಿ, ಬೆಂಗಳೂರಿನ ಇಸ್ರೋ ಸಂಸ್ಥೆಯ ಪ್ರಾದೇಶಿಕ ರಿಮೋಟ್ ಸೈನ್ಸಿಂಗ್ ಕೇಂದ್ರದ ನಿವೃತ್ತ ಮಹಾಪ್ರಬಂಧಕರಾದ ಡಾ ಕೆ ಗಣೇಶ್ ರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಟೆಕ್ ಯುವ ಕಾರ್ಯಕ್ರಮವನ್ನು ಸಂಯೋಜಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಕಾಲೇಜಿನ ದಿನಗಳನ್ನು ಮೆಲುಕು ಹಾಕಿದ ಡಾ ಗಣೇಶ್ ರಾಜ್ ಅವರು ನಿರಂತರ ಕಲಿಕೆ ಹಾಗೂ ಜ್ಞಾನಾರ್ಜನೆಯ ಮೂಲಕ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂದು ಹೇಳಿದರು. I was also thinking whether I would really go. I took time to, because I have come from Bangalore. Then I thought, let me go, because such opportunities come very rarely. As a student, we used to also have festivals. We used to look for that. We used to have 3 to 4 days sometimes. It was a very great time. Television competition, drama, skit, all things were there. Essay writing, short story writing. I used to enjoy. I used to feel, I felt that whatever I became today is because of festivals. We were not knowing our inner talents. As we can speak, I was not knowing. ಆಕಾಶವಾಣಿಯ ಹಿರಿಯ ಕಲಾವಿದೆ ಹಾಗೂ ಹಿರಿಯ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಪೂರ್ಣಿಮಾ ಬೋಜರಾಜ್ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಇಂದಿನ ಜೀವನ ಶೈಲಿಯಲ್ಲಿ ಆಕಾಂಕ್ಷೆಗಳು ಅಧಿಕವಾಗಿವೆ. ಆದ್ದರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಹಾಗೂ ಚಿಂತನೆಯ ಪ್ರಕ್ರಿಯೆಯನ್ನು ವೃದ್ಧಿಸಿಕೊಳ್ಳುವುದರ ಕಡೆಗೆ ಯುವ ಪೀಳಿಗೆಯು ಗಮನ ಹರಿಸಬೇಕು ಎಂದು ಹೇಳಿದರು. ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಯಶಸ್ಸನ್ನ ಹೊಂದುವಲ್ಲಿ ವಯಸ್ಸು ಅಡ್ಡಿಯಾಗಲಾರದು. ತಾಂತ್ರಿಕ ಚಟುವಟಿಕೆ, ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮೂಲಕ ಮಾನಸಿಕ ಒತ್ತಡವನ್ನು ನಿಭಾಯಿಸಬಹುದು ಎಂದು ಹೇಳಿದರು. Anyway, I'm very, very happy to be here. I'm honored, like you people call me. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೋಣಿನಿಂದ ಹೋಗಿ ಚೆಲ್ಲಿದೆ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ. ಹಾಡು ಹಕ್ಕಿಗಳೇ, you're all now small young birds. You're going to fly. And you're going to spread your inner happiness to the entire world. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಹಾಗೂ ಮಂಗಳೂರಿನ ಎ ಶಾಮರಾವ್ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಡಾ ಎ ಶ್ರೀನಿವಾಸ್ ರಾವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ ಡಾ ಎ ಶ್ರೀನಿವಾಸ್ ರಾವ್ ಅವರು ಮುಖ್ಯ ಅತಿಥಿ ಡಾ ಕೆ ಗಣೇಶ್ ರಾಜ್ ಅವರ ಸಾಧನೆಯನ್ನ ಹಾಗೂ ಅವರ ಘನ ಉಪಸ್ಥಿತಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ನೆರೆದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿ, ಭೂಗರ್ಭಶಾಸ್ತ್ರ ಮತ್ತು ಉಪಗ್ರಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ 32 ವರ್ಷಗಳಿಗೂ ಅಧಿಕ ಕಾಲ ಇಸ್ರೋ ಸಂಸ್ಥೆಯಲ್ಲಿ ಸೇವೆಯನ್ನ ಸಲ್ಲಿಸಿದ ಡಾ ಕೆ ಗಣೇಶ್ ರಾಜ್ ಅವರು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. Such an eminent person you have got here, and it goes on, and I feel that if you had explained it, it would have been half month I would have had lunch here. What an information he has given. He has a knowledge below the earth and above the earth. The geological, so we have to be looking at, he knows about the geology as well as the spacecraft. Yeah, and when we say that it is a geology, we thought that we were ignored. I felt that the technology in US or Australia, it was fantastic and they knew much better than Indians.
ಪ್ರೊಫೆಸರ್ ಕೆ ಶ್ರೀನಾಥ್ ರಾವ್ ಅವರು ಮುಖ್ಯ ಅತಿಥಿ ಡಾಕ್ಟರ್ ಕೆ ಗಣೇಶ್ ರಾಜ್ ಮತ್ತು ಗೌರವ ಅತಿಥಿ ಪೂರ್ಣಿಮಾ ಭೋಜರಾಜ್ ಅವರನ್ನ ಸಭೆಗೆ ಪರಿಚಯಿಸಿದ್ರು. ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಡಾಕ್ಟರ್ ಥಾಮಸ್ ಪಿಂಟು ಅವರು ಸ್ವಾಗತ ಭಾಷಣವನ್ನ ಮಾಡಿದ್ರು. ಈ ವೇಳೆ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹ ಉಪಕುಲಪತಿಗಳಾದ ಡಾಕ್ಟರ್ ಜಿಲೆಲಾ ಸತ್ಯಸಾಯಿ ಕುಮಾರ್, ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಅನಿಲ್ ಕುಮಾರ್, ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಡಾಕ್ಟರ್ ಥಾಮಸ್ ಪಿಂಟು, ಟೆಕ್ ಯುವ 22ರ ಸಂಯೋಜಕರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಟೆಕ್ ಯುವದ ವಿದ್ಯಾರ್ಥಿ ಸಮನ್ವಯಕರಾದ ಕುಮಾರಿ ತನ್ಯಾ ಗಿರೀಶ್, ರಕ್ಷಿತ್ ಪ್ರಣವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಪ್ರೊಫೆಸರ್ ಓಂ ಪ್ರಕಾಶ್ ಭಟ್ ಅವರು ವಂದನಾರ್ಪಣೆಯನ್ನ ಸಲ್ಲಿಸಿದ್ರು. ವಿದ್ಯಾರ್ಥಿನಿಯರಾದ ಕುಮಾರಿ ಶ್ರೀಜಾ ಶೆಟ್ಟಿ ಮತ್ತು ಕುಮಾರಿ ಸಿಮಿ ಸತೀಶ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಆಗಮಿಸಿದ ಸ್ಪರ್ಧಾಳುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸುಮಾರು 1400 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 2 ದಿನಗಳ ಕಾಲ ನಡೆಯಲಿರುವ ಟೆಕ್ ಯುವ 22 ಕಾರ್ಯಕ್ರಮದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.